ಮಲೆನಾಡಿನ 10 ಹಲವು ನಾಟಕ ತಂಡಗಳಲ್ಲಿ ತನ್ನ ನಟನ ಸಾಮರ್ಥ್ಯವನ್ನು ತೋರಿಸಿದ್ದಲ್ಲದೆ ವಿ4 ನ್ಯೂಸ್ ಕರ್ನಾಟಕದ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿರುವ ಪ್ರಸಿದ್ಧ ಕಲಾವಿದ ಯತೀಶ್ ಶೆಟ್ಟಿ ಉಚ್ಚಿಲ ಅವರು ಅನಾರೋಗ್ಯದ ಕಾರಣದಿಂದಾಗಿ ವಿಧಿವಶರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ತನ್ನ ಉತ್ತಮ ನಡವಳಿಕೆ ಮತ್ತು ಉತ್ತಮ ನಟನೆಯ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಯತೀಶ್ ಶೆಟ್ಟಿ ಉಚ್ಚಿಲ ಅವರು ಅನಾರೋಗ್ಯದಿಂದ ತನ್ನ ಚಿಕ್ಕ ವಯಸ್ಸಿನಲ್ಲಿ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ. ತನ್ನ ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯ ಜೊತೆಗೆ ಸಾಕ್ಷಿ ಕಲಾವಿದರು ಬೆಳಪು, ಜವನೇರ್ ಉಚ್ಚಿಲ, ಸಂಸಾರದ ಕಲಾವಿದರು ಪಣಿಯೂರು, ಸನ್ನಿಧಿ ಕಲಾವಿದರು ಉಡುಪಿ ಹೀಗೆ ಅನೇಕ 10 ಹಲವು ತಂಡಗಳಲ್ಲಿ ನಟಿಸಿದ್ದಾರೆ. ನಟನೆ ಮಾತ್ರವಲ್ಲದೆ ಬರವಣಿಗೆಯಲ್ಲಿ ಕೂಡ ಸೈ ಎನಿಸಿಕೊಂಡಿದ್ದ ಓರ್ವ ಉತ್ತಮ ಕಲಾವಿದ. ಇನ್ನು ಅನೇಕ ವರ್ಷಗಳ ಕಾಲ ಬದುಕಬೇಕು, ಕಲಾ ಮಾತೆಯ ಸೇವೆಯನ್ನ ಮಾಡಬೇಕು ಎನ್ನುವ ಅವರ ಕನಸು ಇದೀಗ ನುಚ್ಚುನೂರಾಗಿದೆ. ತಾನು ಬದುಕಿದ್ದು ಅಲ್ಪಕಾಲವಾದರೂ ಆ ಸಮಯದಲ್ಲಿ ಅನೇಕ ಬಂಧು ಮಿತ್ರರನ್ನ ಕಲಾವಿದನಾಗಿ ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದು, ತಾಯಿ ಮತ್ತು ಓರ್ವ ತಮ್ಮನನ್ನ ಅಗಲಿದ್ದು ಅವರ ಅಗಲಿಕೆಯ ದುಃಖವನ್ನ ಸಹಿಸುವ ಶಕ್ತಿಯನ್ನ ಆ ದೇವರು ಅವರ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ನೀಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.